ಅತಿಥಿ ಮಿಸ್ಟರ್ ಶ್ರೀನಿವಾಸನ್, ಸರ್ಕಲ್ ಹೆಡ್ ಕರ್ನಾಟಕ ಜಿ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, ಇವರನ್ನ ರಾಜೇಶ್ ಬಂಗೇರ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಾಜೇಶ್ ಬಂಗೇರ V4 ನಿರ್ದೇಶಕರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಮಿಸ್ಟರ್ ಹರೀಶ್ ರೈ ಇವರನ್ನು ಕೂಡ ಈ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ನಿರ್ದೇಶಕರಾದಂತಹ ಸುಧೀರ್ ಕೆ ರಾವ್ ಇವರು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸುಧೀರ್ ರಾವ್ ಅವರೇ. ಅದೇ ರೀತಿ ಈ ಸಭೆಯಲ್ಲಿ ಮಿಸ್ಟರ್ ತಿರುಮಲೇಶ್ ದೇಸಾಯಿ, ಆಪರೇಷನ್ ಹೆಡ್ ಗ್ಯಾರಂಟಿ ನ್ಯೂಸ್ ಕರ್ನಾಟಕ, ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮಹಾಬಲ್ ಉಜ್ಜೋಡಿ ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಿರುಮಲೇಶ್ ದೇಸಾಯಿ ಇವರಿಗೆ ಶ್ರೀ ಮಹಾಬಲ್ ಉಜ್ಜೋಡಿ ಇವರು ಹೂವನ್ನ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ V4 ಸಂಸ್ಥೆಯ ನಿರ್ದೇಶಕರಾದಂತಹ ಮಿಸ್ಟರ್ ರಣದೀಪ್ ಕಾಂಚನ್ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರಾಜೇಶ್ ಟಿ ಉಚ್ಚಿಲ್ ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಾಜೇಶ್ ಟಿ ಉಚ್ಚಿಲ್. ಶ್ರೀಯುತ ರಣದೀಪ್ ಕಂಚನ್ ಇವರಿಗೆ ರಾಜೇಶ್ ಅವರು ಹೂವನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ರಣದೀಪ್ ಕಾಂಚನ್ ಇವರು V4 ನಿರ್ದೇಶಕರು ಮತ್ತು ಓಸಿಯನ್ ಪ್ರೈವೇಟ್ ಲಿಮಿಟೆಡ್ ಇದರ ಆಡಳಿತ ನಿರ್ದೇಶಕರಾಗಿದ್ದಾರೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಯುತ ಗೋಪಾಲ್ ಕುತ್ತರ್, V4 ನಿರ್ದೇಶಕರು, ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಪ್ರವೀಣ್ ಟಿ ಮಯ್ಯ ಇವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರವೀಣ್ ಟಿ ಮಯ್ಯ. ಗೋಪಾಲ್ ಕುತ್ತರ್ ಇವರಿಗೆ ಪ್ರವೀಣ್ ಟಿ ಮಯ್ಯ ಇವರು ಹೂವನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ನಮ್ಮ ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀನಿವಾಸ್ ಕಿನಿ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಡಾಲ್ಫಿ ಫೆರೋವೋ, V4 ನಿರ್ದೇಶಕರಾದ ಡಾಲ್ಫಿ ಫೆರೋವೋ ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಇನ್ನೋರ್ವ ಅತಿಥಿ V4 ನಿರ್ದೇಶಕರಾದಂತಹ ಮಿಸ್ಟರ್ ಗೌರೀಶ್ ರೈ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಜೋಸೆಫ್ ಮೊಂತೇರೋ ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಇನ್ನೋರ್ವರು ಶ್ರೀ ಗೌರೀಶ್ ಕುಮಾರ್ ರೈ ಇವರಿಗೆ ಜೋಸೆಫ್ ಮೊಂತೇರೋ ಹೂವನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಎಲ್ಲ ಬ್ರಾಡ್ಕಾಸ್ಟ್ ರೈತರು, ನಮ್ಮ ಸ್ಥಳೀಯ ಸುದ್ದಿವಾಹಿನಿಯ ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ಹಾಗೆಯೇ ರಾಜ್ಯ ಮಟ್ಟದ ಎಲ್ಲ ಸುದ್ದಿವಾಹಿನಿಯ ನಿರ್ದೇಶಕರು, ವರದಿಗಾರರು, ಹಾಗೆಯೇ ನಮ್ಮ ಎಲ್ಲ ಕೇಬಲ್ ಟಿವಿಯ ನಿರ್ವಾಹಕರ ಕುಟುಂಬಗಳು ಎಲ್ಲ ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಎರಡು ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಎಲ್ಲರನ್ನು ಸ್ವಾಗತಿಸ ಶ್ರೀಯುತ ಮಹಾಬಲ್ ಸರ್ ತಮಗೂ ಪ್ರೀತಿಯ ಸ್ವಾಗತವನ್ನ ಹೇಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಅತಿಥಿಗಳಿಗೂ ಮತ್ತೊಮ್ಮೆ ಸ್ವಾಗತವನ್ನ ಹೇಳುತ್ತಾ V4 ಡಿಜಿಟಲ್ ಇನ್ಫೋಟೆಕ್ ನಡೆದು ಬಂದ ಹಾದಿಯನ್ನ ಪ್ರಾಸ್ತಾವಿಕ ಮಾತಿನೊಂದಿಗೆ ನಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ ಶ್ರೀಯುತ ಜಿತೇಂದ್ರ ರಾವ್. ಗುರುಭ್ಯೋ ನಮಃ. V4 ಡಿಜಿಟಲ್ ಇನ್ಫೋಟೆಕ್ನ ಇವತ್ತು 15ನೇ ವರ್ಷದ ಒಂದು ಸಂವತ್ಸರದ ಒಂದು ಸಂಭ್ರಮ. V4 ಡಿಜಿಟಲ್ ಇನ್ಫೋಟೆಕ್ ಸಂಭ್ರಮ 2025 ಪ್ರಯುಕ್ತ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯಾನುಗಣ್ಯ ವ್ಯಕ್ತಿಗಳಿಗೆ ನನ್ನ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇದರಲ್ಲಿರುವಂತಹ ಎಲ್ಲ ಕೇಬಲ್ ನಿರ್ವಾಹಕರು ಹಾಗೂ ನಮ್ಮ ಬ್ರಾಡ್ಕಾಸ್ಟರ್ಸ್ ಹಾಗೂ ನ್ಯೂಸ್ ಚಾನಲ್ಸ್ ಎಲ್ಲ ಕುಟುಂಬಸ್ಥರಿಗೆ ನನ್ನ ನಮನಗಳು. 90ರ ದಶಕದಲ್ಲಿ ಹುಟ್ಟಿಕೊಂಡ ಕೇಬಲ್ ಟಿವಿ ಉದ್ಯಮ ಅನೇಕ ನಿರುದ್ಯೋಗಿ ಯುವಕರಿಗೆ ದಾರಿದೀಪವಾಗಿ ತಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಪಡೆಯಲು ವೇದಿಕೆಯಾಯಿತು. ಆರಂಭದಲ್ಲಿ ಈ ಉದ್ಯಮವು ಬೆರಳಿಕೆಯ ಚಾನಲ್ಗಳಿಂದ ಆರಂಭವಾಗಿ ಹಂತ ಹಂತವಾಗಿ ವಿವಿಧ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ತನ್ನ ಹೆಜ್ಜೆ ಗುರುತುಗಳನ್ನು ವಿಸ್ತರಿಸಿತು. ಚಲನಚಿತ್ರಗಳನ್ನು ಪ್ರಸಾರ ಮಾಡುವುದು, ಸ್ಥಳೀಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದು ಮತ್ತು ಸ್ಥಳೀಯ ಜನರನ್ನು ತನ್ನ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವುದು, ಇದರಿಂದ ಕೇಬಲ್ ಆಪರೇಟರ್ ಮತ್ತು ಜನಸಾಮಾನ್ಯರೊಂದಿಗೆ ಹೆಚ್ಚು ಹತ್ತಿರವಾಗಲು ಸಹಕಾರಿಯಾಯಿತು. ಅನಲಾಗ್ ಕಂಟ್ರೋಲ್ ರೂಮ್ನಿಂದ ಪ್ರಾರಂಭವಾಗಿ ಚಾನಲ್ಗಳ ಸಂಖ್ಯೆ ಹೆಚ್ಚಾದಂತೆ, ತಾಂತ್ರಿಕತೆ ಬೆಳೆದಂತೆ ಹಾಗೂ ಉದ್ಯಮವನ್ನು ಮೇಲ್ದರ್ಜೆಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ
ಕೇಬಲ್ ಆಪರೇಟರ್ಗಳಲ್ಲಿ ಒಟ್ಟಿಗೆ ಸೇರುವ ಮಾನಸಿಕ ಚಿಂತನೆ ಬೆಳೆಯಿತು. 2015ರಲ್ಲಿ ಕೇಂದ್ರ ಸರ್ಕಾರದ ಡಿಜಿಟಲೀಕರಣ ಘೋಷಣೆಯ ಮೇರೆಗೆ ಗ್ರಾಹಕರನ್ನು ಡಿಜಿಟಲ್ ಸ್ವರೂಪಕ್ಕೆ ಪರಿವರ್ತಿಸುವ ಸಂದರ್ಭದಲ್ಲಿ ಗ್ರಾಹಕರಿಗೆ ಕಡ್ಡಾಯವಾಗಿ ಸೆಟಪ್ ಬಾಕ್ಸ್ ಅನ್ನು ಅಳವಡಿಸುವುದು ಒಂದು ದೊಡ್ಡ ಸವಾಲಾಗಿತ್ತು. ಕೇಬಲ್ ಆಪರೇಟರ್ ಮತ್ತು ಗ್ರಾಹಕರ ಸಹಕಾರದೊಂದಿಗೆ V4 ಡಿಜಿಟಲ್ ಇನ್ಫೋಟೆಕ್ ನುರಿತ ತಾಂತ್ರಿಕ ತಂಡದವರ ಶ್ರಮದಿಂದ ಈ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿತು. ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿ ಮೊದಲ ಮತ್ತು ಎರಡನೇ ವ್ಯಾಕ್ಸಿನೇಷನ್ ಜನತೆಗೆ ಯಶಸ್ವಿಯಾಗಿ ನೀಡುವ ಮೂಲಕ ನಮ್ಮ ಸಂಸ್ಥೆ ಮಂಗಳೂರಿನ ಜನರ ಮನವನ್ನು ಗೆದ್ದಿದೆ. ದೊಡ್ಡ ಮೊತ್ತದ ಮೊಬಲಗನ್ನು ಚೆಕ್ ಮುಖಾಂತರ ಜಿಲ್ಲಾಧಿಕಾರಿಗೆ ಹಸ್ತಾಂತರಿಸಿ ಮಂಗಳೂರಿನ ಜನತೆಗೆ ಸಹಾಯದ ಹಸ್ತ ನೀಡಿದೆ. ಅಲ್ಲದೆ ತನ್ನೆಲ್ಲ ನಿರ್ವಾಹಕರು ಮತ್ತು ಸಿಬ್ಬಂದಿಗಳಿಗೆ ಮುಕ್ತವಾಗಿ ತನ್ನ ಸೇವೆಯನ್ನು ನಿರ್ವಹಿಸಲು ಪಾಸ್ಗಳನ್ನು ವಿತರಿಸಿ ದಕ್ಷಿಣ ಕನ್ನಡದ ಜನತೆಗೆ ತನ್ನ ಪ್ರಸಾರದ ಸೇವೆಯನ್ನು ಕೊಟ್ಟು ಮೆಚ್ಚುಗೆಯನ್ನು ಪಡೆದಿದ್ದೇವೆ. ಈ ಪಾಸ್ ವಿತರಣೆಗೆ ಸಹಕಾರ ನೀಡಿದ ಜಿಲ್ಲಾಡಳಿತಕ್ಕೆ ಕೃತಜ್ಞತೆಗಳು. ಇಂದಿನ ದಿನಗಳಲ್ಲಿ ಮಾಧ್ಯಮದ ಸ್ವರೂಪದ ಬದಲಾವಣೆಗಳು, ಸ್ಪರ್ಧಾತ್ಮಕ ಕಂಪನಿಗಳ ಸವಾಲುಗಳು ಇತ್ಯಾದಿ ಎದುರಿಸಿದರೂ V4 ಡಿಜಿಟಲ್ ಇನ್ಫೋಟೆಕ್ ತನ್ನ ಆಪರೇಟರ್ಗಳ ಸಂಪೂರ್ಣ ಬೆಂಬಲದೊಂದಿಗೆ ದೃಢವಾಗಿ ನಿಂತು ತನ್ನ ಸೇವೆಯನ್ನು ದಕ್ಷಿಣ ಕನ್ನಡದಾದ್ಯಂತ ಮುಂದುವರಿಸಿಕೊಂಡು ಬಂದಿದೆ. 15ನೇ ವರ್ಷಾಚರಣೆಯ ವಿನೂತನ ಕಾರ್ಯಕ್ರಮ V4 ಸಂಭ್ರಮ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿಗಳಿಗೆ, ಭಾಗವಹಿಸುವ ಗಣ್ಯರಿಗೆ, ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರು ಹಾಗೂ ಅವರ ಕುಟುಂಬ ಸದಸ್ಯರಿಗೂ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನಃ ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ. ಇದೀಗ ಕಾರ್ಯಕ್ರಮದ ಚಾಲನೆಯನ್ನ ದೀಪ ಬೆಳಗಿಸುವ ಮೂಲಕ ನಡೆಸಿಕೊಡಬೇಕಾಗಿ ವೇದಿಕೆಯಲ್ಲಿ शुभं कुरु त्वं कल्याणम् आरोग्यं धन संपदा शत्रुबुद्धि विनाशाय दीपज्योति नमोस्तुते दीपज्योति नमोस्तुते शुभं कुरु त्वं कल्याणम् आरोग्यं धन संपदा. ಮಿಸ್ ದೀಪಾ ಗೀತಾ ಡಿ ಕುಲಕರ್ಣಿ ಅವರು 2 ಮಾತುಗಳನ್ನು ಆಡಬೇಕಾಗಿ V4 ಇನ್ಫೋಟೆಕ್ ಡಿಜಿಟಲ್ ಇವರ ಪರವಾಗಿ 15 ವರ್ಷದ ಸಮಾರಂಭ. 2 ಸಿಹಿ ಮಾತುಗಳು ನಿಮ್ಮ ಕಡೆಯಿಂದ. ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೂ ಹಾಗೂ ಮುಂದೆ ಇದ್ದ ಎಲ್ಲ ಗಣ್ಯರಿಗೂ ಎಲ್ಲರಿಗೂ V4 ಡಿಜಿಟಲ್ ಇನ್ಫೋಟೆಕ್ ಸಂಭ್ರಮ 2022 ನಿಮಗೆಲ್ಲರಿಗೂ ಇಲ್ಲಿ ನಡೆದಂಥ ಎಲ್ಲ ಪರಿವಾರದವ್ರಿಗೂ ಶುಭಾಶಯಗಳು. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು. ಯು ಆರ್ ಸೆಲೆಬ್ರೇಟಿಂಗ್ 15 years ಆಫ್ ದಿ V4 ಡಿಜಿಟಲ್ ಇನ್ಫೋಟೆಕ್. ನಾನು ಇನ್ವೈಟ್ ಮಾಡುವಾಗ ಕೇಳಿದೆ, ಫ್ಯಾಮಿಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ, ಪೊಲೀಸ್ ಯಾಕೆ ಅಂತ. ಸೊ ಅವ್ರು ಹೇಳಿದರು, ಒಂದು 2 ಮಾತು ಡಿಜಿಟಲ್ ಎರಾದಲ್ಲಿದ್ದೇವೆ, ಸೊ 1-2 ಮಾತು ಹೇಳಿದರೆ ಹೌ ಟು ಅವಾಯ್ಡ್ ಸೈಬರ್ ಕ್ರೈಮ್ಸ್ ಅಂತ 1-2 ಮಾತು ಹೇಳಿ ಅಂತ ಹೇಳಿದರು. ಸೊ 2 ಮಾತು ಹೇಳ್ತೇನೆ. ನಿಮ್ಮ ಫ್ಯಾಮಿಲಿ ಸೆಲೆಬ್ರೇಷನ್ ಕಂಟಿನ್ಯೂ ಮಾಡಿ. ನನಗೆ ಸಮಯದ ಅಭಾವದ ಇರೋದರಿಂದ 2 ನಿಮಿಷದಲ್ಲಿ ತೆರಳ್ತೇನೆ ನಿಮ್ಮ ಅನುಮತಿಯ ಮೇರೆಗೆ. ಹಣದ ವಿಚಾರ ಮಾತಾಡಿದರೆ ತಾವು ಖಂಡಿತ 1930ಗೆ ಕಾಲ್ ಮಾಡ್ಬೋದು. ಹಣದ ವಿಚಾರ ಅಂದರೆ ಮನೆಯವರು ಯಾರಾದರೂ ಫೋನ್ ಮಾಡಿ ಅರ್ಜೆಂಟ್ ನಾನು ಮಾರ್ಕೆಟಲ್ಲಿದ್ದೇನೆ, ಒಂದು 200 ರೂಪೀಸ್ ಫೋನ್ಪೇ ಮಾಡಿ ಅಂದರೆ 1930ಗೆ ಮಾಡಬೇಡಿ. ಹಣದ ವಿಚಾರ ಅಂದರೆ ನಿಮಗೆ ಯಾರಾದರೂ ಲೋನ್ ಕೊಡ್ತೇನೆ ಅಂತ ಹೇಳಿದರೆ, ಅಥವಾ
ಲಾಟ್ರಿ ಹತ್ತಿದೆ ನಿಮಗೆ, ಲಾಟ್ರಿ ಬಂದಿದೆ, ನೀವು ಇದನ್ನು ಹಣ ಪಡಿಬೇಕಾದ್ರೆ ನೀವು ಸ್ವಲ್ಪ ಹಣ ಕಟ್ಟಬೇಕು. ನಿಮಗೆ ಒಂದು ಕೊರಿಯರ್ ಸರ್ವಿಸ್ ಬಂದಿದೆ, ಅಥವಾ ನಿಮಗೆ ಒಂದು ಡ್ರಗ್ಸ್ ಪ್ಯಾಕೆಟ್ ಬಂದಿದೆ, ನಿಮ್ಮನ್ನು ನಾವು ಈಗ ಕೂಡಲೇ ನಾನು CBI ಅಧಿಕಾರಿ, ನಾನು ಒಂದು ಪೊಲೀಸ್ ಇದ್ದೇನೆ, ನಾನು ಒಂದು ED ಅಧಿಕಾರಿ ಇದ್ದೇನೆ, ನಿಮ್ಮನ್ನು ಬಂಧಿಸಬೇಕಂತ ಏನಾದರೂ ಅವರು ವಿಡಿಯೋ ಕಾಲ್ ಮಾಡಿ ನಿಮಗೆ ಅದೇ ಥರ ಸೀನನ್ನು ಕ್ರಿಯೇಟ್ ಮಾಡಿ ಹೇಳಿದಾಗ, ಮತ್ತೆ ಫೋನ್ನಲ್ಲಿ ನಾನು ಬ್ಯಾಂಕ್ ಮ್ಯಾನೇಜರ್ ಇದ್ದೇನೆ, ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು, ಈ ಥರ ಯಾವುದಾದ್ರೂ ವಿಚಾರಗಳು ಬಂದರೆ ಮಾತ್ರ ನೀವು ಯಾವ ನಂಬರಿಗೆ ಕಾಲ್ ಮಾಡ್ತೀರಾ? 1930. ಯಾವುದು? 1930 ಮಾಡಿ. ಹಾಗೆ ಮಂಗಳೂರು ಸಿಟಿನಲ್ಲಿ ನಿಮಗೇನಾದರೂ ಇದು ಎಮರ್ಜೆನ್ಸಿ ಅಂತ ಅನಿಸಿದರೆ ಯಾವ ನಂಬರಿಗೆ ಕಾಲ್ ಮಾಡ್ತೀರಾ? 112. ಎಲ್ಲರಿಗೂ ಗೊತ್ತಿದೆಯಲ್ಲ ಈ ನಂಬರು, 112, ಎನಿ ಎಮರ್ಜೆನ್ಸಿ ನಂಬರ್. ಸೊ ನಿಮಗೆಲ್ಲ ಗೊತ್ತಿರುವಾಗೆ ನಿಮ್ಮ ಮನೆಗೆಲ್ಲರೂ ಪೊಲೀಸ್ ಬಂದಿದ್ರಾ? ನಾವು ಒಂದು ಮನೆ ಪೊಲೀಸ್ ಅಭಿಯಾನ ಮಾಡಿದ್ವಿ. ಯಾರ್ಯಾರು ಮನೆಗೆ ಬಂದಿದ್ದಾರೆ ಕೈ ಎತ್ತಿ? ಬಂದಿಲ್ಲ ಅಂದರೆ ನಾಳೆ ಕಳಿಸ್ತೇನೆ. ಯಾರ್ಯಾರು ಮನೆಗೆ ಬಂದಿದ್ದಾರೆ? ವೆರಿ ಗುಡ್. ಸೊ ಇದು ಒಂದು ಅಭಿಯಾನ, ಮನೆ ಪೊಲೀಸ್ ಟು ಹೌ ಟು ಅವಾಯ್ಡ್ ಸೈಬರ್ ಕ್ರೈಮ್ಸ್ ಆ್ಯಂಡ್ ಆಲ್ಸೋ ದಿ ರಿಗಾರ್ಡಿಂಗ್ ಡ್ರಗ್ ಅಡಿಕ್ಷನ್ ಇದರಿಂದ. ಸೊ ನಿಮಗೆಲ್ಲರೂ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಾನು ನಿಮ್ಮ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. Celebrate more and more. Be healthy and be celebrative. Avoid all types of crimes and be happy with your family. When I saw the digital family here pictures, I was so glad to see this. ಯಾಕಂದರೆ ನಾವೆಲ್ಲ ಫ್ಯಾಮ್ಲಿ ಇದ್ರೇ ನಮಗೆ ಒಂದು ಸಂತೋಷದಿಂದ ಇರ್ತೇವೆ. ಸೊ ಇದೊಂದು ಫ್ಯಾಮ್ಲಿ ಗೆಟ್ ಟುಗೆದರ್. ಈ ಫುಲ್ V4 ಡಿಜಿಟಲ್ ಫ್ಯಾಮಿಲಿ ಒಂದಾಗಿ ಇನ್ನೂ ಮೋರ್ ಆ್ಯಂಡ್ ಮೋರ್ ಸೆಲೆಬ್ರೇಷನ್ ಮಾಡಿ ಅಂತ ಹೇಳಿ ನಿಮಗೆಲ್ಲರಿಗೂ ಶುಭವಾಗಲಿ ಒನ್ಸ್ ಅಗೇನ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ದಿಸ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಅಹೆಡ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. I request Mr. Srinivas Chandrasekhar Kini kindly hand over the memento as a token of love, respect and gratitude to Ms. Geeta Madam. Thank you ma'am, thank you for being with us today in your busy schedule. Thank you so much. ನಾವು ಪತ್ರಕರ್ತರು, ನಮಗೆ ಭಾಷಣ ಕೇಳೋದು ಎಷ್ಟು ಹಿಂಸೆ ಅಂತ ಗೊತ್ತಿದೆ. ಅದಕ್ಕೋಸ್ಕರ ಸಮಯದ ಇತಿಮಿತಿಯಲ್ಲೇ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು ಭಾಳ ಒಂದು ಒಳ್ಳೆಯ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನಾನು ಆರಂಭದಲ್ಲಿ V4 ಡಿಜಿಟಲ್ ಇನ್ಫೋಟೆಕ್ನವರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಪತ್ರಕರ್ತರ ಸಮೂಹದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಹೇಳಿದರೆ, ಕೇಬಲ್ ನೆಟ್ವರ್ಕ್ ಜಾಲದ ಜೊತೆಗೆ ಸ್ಯಾಟಲೈಟ್ ಚಾನೆಲ್ಗಳ ವಾರ್ತೆಗಳಾಗಿರ್ಬೋದು, ಅದರ ಮನೋರಂಜನೆ ಕಾರ್ಯಕ್ರಮಗಳಾಗಿರ್ಬೋದು, ಅಥವಾ ನಮ್ಮ ಲೋಕಲ್ ಚಾನೆಲ್ಗಳಾಗಿರ್ಬೋದು, ಇದಿವತ್ತು ಮನೆಗೆ ತಲುಪ್ತದೆ ಅಂತ ಹೇಳಿದರೆ ಅದು ಕೇಬಲ್ ನೆಟ್ವರ್ಕ್ ಮೂಲಕ. ಇವತ್ತು ಚಾನೆಲ್ಗಳಲ್ಲಿ ಹತ್ತಾರು ಯುವಕರಿಗೆ ಪ್ರಸ್ತಾವನೆ ಮಾಡುವಾಗ ಹೇಳಿದರು, ಅವರ ಕುಟುಂಬ ಅದರ ಜೊತೆ ಇರುವಂಥ ಒಂದು ಅವರ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ಕಾರ್ಯ ಆಗಿದೆ. ಅದಕ್ಕೋಸ್ಕರ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಹೆಚ್ಚಿಗೇನು ಮಾತನಾಡೋದಿಲ್ಲ. ಶ್ರೀನಿವಾಸ್ ಕಿಣಿ ಅವರಿಗೆ ನೆನಪುಂಟೆಲ್ಲ ಗೊತ್ತಿಲ್ಲ, ನಾನು VRL ಸಮೂಹದ ಉಷಾ ಕಿರಣ ಪತ್ರಿಕೆ ಸೇರಬೇಕಿದ್ರೆ ಮಂಗಳೂರಿನಲ್ಲಿ ಕೇಬಲ್ ಚಾನೆಲ್ಗಳ ಬಗ್ಗೆ ಮತ್ತು ಲೋಕಲ್ ಚಾನೆಲ್ಗಳ ಬಗ್ಗೆ ಒಂದಷ್ಟು ವರದಿಗಳನ್ನು ಮಾಡಬೇಕು ನನ್ನ ಸಂಪಾದಕರು ನನಗೆ ಸೂಚನೆ ಕೊಟ್ಟರು. ನಾನು ತುಂಬ ಆ ಬಗ್ಗೆ ತಿಳಿದುಕೊಂಡು ಒಂದು 10-15 ಕಂತುಗಳಲ್ಲಿ ಮಂಗಳೂರಿನ ಲೋಕಲ್ ಚಾನೆಲ್ಗಳ ಬಗ್ಗೆ ಮತ್ತು ಇಲ್ಲಿ ಕೇಬಲ್ ಜಾಲಗಳು ಹೇಗೆ ಆರಂಭವಾಯಿತು ಅಂತ ಹೇಳುವ ಲೇಖನಗಳನ್ನು, ಸರಣಿ ಲೇಖನಗಳನ್ನು ಬರೆದಿದ್ದೇನೆ. ಅದರ ಒಂದು ಪ್ಯಾರವನ್ನು ಓದಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು 1989 ದಿನಗಳು ನಗರದಲ್ಲಿ ವಿಡಿಯೋ ಲೈಬ್ರರಿಯೊಂದು ನಡೆಸುತ್ತಿದ್ದ ಯುವಕ ಶ್ರೀನಿವಾಸ್ ಕಿಣಿಗೆ ವಿಡಿಯೋ ಮೂಲಕ ಸಿನಿಮಾವನ್ನು ಮನೆಗೆ ತಲುಪಿಸುವ ನಿಟ್ಟಿನಲ್ಲಿ ಯೋಚನಾ ಲಹರಿ ಹರಿಯಿತು. ಆ ಹೊತ್ತಿಗೆ ಮುಂಬೈ ನಗರದಲ್ಲಿ ಮಾತ್ರ ಇಂತಹ ವ್ಯವಸ್ಥೆ ಬಳಕೆಗೆ ಬಂದಿತ್ತು. ತನ್ನ ಯೋಚನೆಯನ್ನು ಕಾರ್ಯರೂಪಕ್ಕೆ ಇಳಿಸಲು ಕಿಣಿ ಯತ್ನಿಸಿದರು. ಆದರೆ ಬಳಿಕ ಬೇಕಾದ ಕೇಬಲ್, ಬೂಸ್ಟರ್ ಇತರ ವೆಚ್ಚಗಳನ್ನು ತಾಳೆ ಹಾಕಿದಾಗ ಈ ಸಾಹಸ ಬೇಡ ಎಂಬ ನಿರ್ಧಾರಕ್ಕೂ ಬಂದಿದ್ದರು. ಏನಾದರೂ ಹೊಸತನ ನೀಡಬೇಕೆಂಬ ಛಲೆ ಮತ್ತೆ ಅವರಲ್ಲಿ ಈ ಜಾಲಕ್ಕೆ
ಕೇಬಲ್ ಜಾಲಕ್ಕೆ ಎಳೆದು ತಂದಿತು. ಏನಾದರೂ ಆಗಲಿ ಎಂದು ನಿರ್ಧರಿಸಿದ ಶ್ರೀನಿವಾಸ ಕಿಣಿ ಬಲ್ಮಠದ ತನ್ನ ನಿವಾಸದ ಬಳಿ 21 ಅಡಿಯ ಭಾರೀ ಗಾತ್ರದ ಡಿಶ್ ಅಳವಡಿಸಿ ICTV ಹೆಸರಿನ ಕೇಬಲ್ ನೆಟ್ವರ್ಕ್ ಆರಂಭಿಸೇ ಬಿಟ್ಟರು. ಡಿಶ್ನಿಂದ ಮನೆ ಮನೆಗೆ ಸಂಪರ್ಕ ಕಲ್ಪಿಸಿ ನಗರದಲ್ಲಿ ಮೊದಲ ಬಾರಿಗೆ ಇಂತಹ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಒದಗಿಸಿದ ಕೀರ್ತಿ ಅವರದ್ದಾಯಿತು. ಈ ರೀತಿ ನಾನು ಆರಂಭದಲ್ಲಿ ಇದು ಹೇಗೆ ಆರಂಭ ಆಯಿತು ಅಂತ ಹೇಳಿದ್ರೆ, ನಮ್ಮ ಪ್ರಾಯಶಃ ನಾನು ಆ ಟೈಮಲ್ಲಿ ಅವರನ್ನು ಭೇಟಿಯಾಗಿದ್ದನ್ನು ದೂರವಾಣಿ ಮೂಲಕ ಮಾತನಾಡಿದ್ದೇನೆ, ಗೊತ್ತಿಲ್ಲ ನನಗೆ. ಆ ಕೇಬಲ್ ಚಾನಲ್ಗಳ ಒಂದು ಸರಣಿ ಲೇಖನವನ್ನು ಮಾಡಿದ್ದೆ. ನನಗೆ ಬಹಳ ಖುಷಿ ತಂದ ವಿಷಯ ಏನು ಅಂತ ಹೇಳಿದರೆ, ಈ ಸಂಭ್ರಮದ ಜೊತೆಗೆ ನಮ್ಮ ಜೊತೆ ಈಗ ಕರ್ನಲ್ ಶರದ್ ಭಂಡಾರಿ ಅವರು ನಮ್ಮ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ನನಗೆ ಬಹಳ ಆತ್ಮೀಯರು ವಿಶ್ವಾಸ್ ಕುಮಾರ್ ದಾಸ್ ಅವರು. ಇವತ್ತು ಅವರಿಗೊಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಕೂಡ ಈ ವೇದಿಕೆಯನ್ನು ಬಳಸಿಕೊಳ್ತಿದ್ದೇನೆ. ಕರ್ನಾಟಕ ಸರ್ಕಾರ ಅವರಿಗೆ ಗಾಣಿಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಸರ್ಕಾರ ಅವರಿಗೆ ಕೊಟ್ಟಿದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಈ ಕೇಬಲ್ ಕುಟುಂಬದ ಎಲ್ಲರ ಪರವಾಗಿ ವಿಶ್ವಾಸ್ ಕುಮಾರ್ ದಾಸರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ರೇಮೋನಾ ಬಹಳ ನಮ್ಮ ಹೆಮ್ಮೆ. ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಭರತನಾಟ್ಯದ ಮೂಲಕ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿದವಳು. ದಾಖಲೆಯನ್ನು ನಿರ್ಮಿಸುವ ಮೂಲಕ ನಮ್ಮ ಮಂಗಳೂರಿನ ಮಣ್ಣಿಗೆ, ನಮ್ಮ ಈ ಸಂಸ್ಕೃತಿಗೆ, ನಮ್ಮ ಭರತನಾಟ್ಯ ಕಲೆಗೆ ಕೀರ್ತಿಯನ್ನು ತಂದ ಹೆಣ್ಮಗಳವಳು. ಅವಳಿಗೂ ಕೂಡ ಇಲ್ಲಿ ಸನ್ಮಾನ ಮಾಡಲಿಕ್ಕಿದೆ. ಗೀತಾಬಾಯಿ ಅವರಿಗೆ ಒಂದು ನವೆಂಬರ್ 1ರಂದು ಉಳ್ಳಾಲದಲ್ಲಿ ತೊಕ್ಕೊಟ್ಟಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಆಗಿತ್ತು. ನನಗೂ ಕೂಡ ಆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸುವಂಥ ಅವಕಾಶ ಇತ್ತು. ಅವರು ಈಶ್ವರ ಮಲ್ಪೆಯವರು ಸಮಾಜ ಸೇವೆಗೆ ಮಾತ್ರವಲ್ಲ, ನೂರಾರು ಜೀವಗಳನ್ನು ರಕ್ಷಣೆ ಮಾಡಿದವರು. ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಇವತ್ತು ಸಮಾಜಕ್ಕೆ ಸೇವೆ ಸಲ್ಲಿಸುವಂಥ ನಮಗೆಲ್ಲರಿಗೂ ಬಹಳ ಆದರ್ಶಪ್ರಾಯರಾಗಿರುವ ಯುವಕ ಈಶ್ವರ್ ಮಲ್ಪೆಯವರನ್ನು V4 ಡಿಜಿಟಲ್ ಈ ಒಂದು 15ನೇ ಸಂಭ್ರಮದಲ್ಲಿ ತಾವುಗಳು ಸನ್ಮಾನ ಮಾಡೋದು ಕೂಡ ನಮಗೆಲ್ಲರಿಗೂ ಬಹಳ ಹೆಮ್ಮೆ ಮತ್ತು ಖುಷಿಯ ಕ್ಷಣ ಅಂತ ನಾನು ಅಂದುಕೊಂಡು, ಮತ್ತೊಮ್ಮೆ ತಮ್ಮೆಲ್ಲರಿಗೂ, ನನಗೆ ರಣದೀಪ್ ಕಾಂಚನ್ರು, ಗೋಪಾಲ್ ಕುತ್ತರು, ನಾವೆಲ್ಲ ಜೊತೆಗೆ ಒಂದು ರಾಷ್ಟ್ರ ನಿರ್ಮಾಣ ಕಾರ್ಯದ ಸಂಸ್ಥೆಗಳಲ್ಲಿ ಜೊತೆಯಾಗಿ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಬಂದವರು. ಈ ಎಲ್ಲ ನಿಟ್ಟಿನಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವಾಗಲಿ. ಮತ್ತು ಆ ಕೇಬಲ್ ಜಾಲದಲ್ಲಿ ನಮ್ಗೆ ಗೊತ್ತಿದೆ ತುಂಬ ಸಾಹಸ, ತುಂಬ ಸಂಕಷ್ಟಗಳಿವೆ. ಅದರ ಮಧ್ಯೆಯೂ ಕೂಡ ಒಂದು ಯಶಸ್ವಿಯಾಗಿ ಮಂಗಳೂರಿನ ಜನತೆಗೆ ಮನೆ ಮನೆಗೆ ಈ ವಾರ್ತೆಗಳನ್ನು ತಲುಪಿಸುವ ಒಂದು ಕಾರ್ಯ ತಮ್ಮ ಮೂಲಕ ಆಗಿದೆ. ಇವತ್ತು ಗ್ಯಾರಂಟಿ ನ್ಯೂಸ್ನ ಮುಖ್ಯಸ್ಥರು, ಜಿ ಎಂಟರ್ಟೈನ್ಮೆಂಟ್ನ ಮುಖ್ಯಸ್ಥರು ಶ್ರೀನಿವಾಸನ್ ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಮಂಗಳೂರಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಬಹಳ ಗೌರವದಿಂದ ಶಿರವಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್. ತಮ್ಮ ಪ್ರೀತಿಯ ಮಾತಿಗೆ ಧನ್ಯವಾದಗಳನ್ನು ಹೇಳುತ್ತಾ ಇವರಿಗೆ ಗೋಪಾಲ್ ಕುತ್ತಾರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಮುಂದೆ for this small moment, and I want to keep it myself. I am very truly honored to share the stage with such a leading personalities along with me the stage, and also in front of our cable operator friends along with their families. It is the first time this kind of unique opportunity to meet cable operator along with their family members. It happens very rarely in our part of the trade. Also I thank behalf of my company Z also. This is my first time witnessing Sambrama event, a get together event, as I told earlier, along with the family members who stood all your success all these days. I want to thank them also. Also I want to take this opportunity to talk about your unity and dedication over the last 30 years have made this industry more progress and successful. Your hard work and trust given a lot of respect in the market with the cable consumers. V4 Digital has come up with a lot of a long way through regular system upgrades, in new investments, technical advancement, corporate competitions, and evolving regulations. But one thing has never changed: the commitment towards delivering high quality signals and content service to the consumers. This is something great. It never changed from the beginning to till now. Today we are witnessing V4 continues to give a
top quality digital signals, broadband, OTT to thousands of homes in Mangalore and neighboring areas. I wish them good success. Let's keep the spirit alive together as one family. We grow stronger every year. Thank you and wish you all wonderful evening. Thank you very much. ಧನ್ಯವಾದಗಳು. ವೇದಿಕೆಯಲ್ಲಿ ನಮಸ್ಕಾರ ಮಂಗಳೂರು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೊತೆಗೆ ವಿ ಡಿಜಿಟಲ್ ಇನ್ಫೋಟೆಕ್ 15 ವರ್ಷಗಳ ಸಂಭ್ರಮದ ಈ ಉತ್ಸವದಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಶುಭಾಶಯಗಳು ಮತ್ತು ಅಭಿನಂದನೆಗಳು. ನನಗೆ ಒಂದು ದೊಡ್ಡ ಟಾಸ್ಕ್ ಇತ್ತು. ಸೊ ಅತಿ ಕಡಿಮೆ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಗ್ಯಾರಂಟಿ ನ್ಯೂಸ್ ಪ್ರಾರಂಭವಾಯಿತು. ಅಂಥ ಸಮಯದಲ್ಲಿ ನಾವು ಚಾನಲ್ಗಳನ್ನು ಪ್ರಾರಂಭ ಮಾಡೋದು ತುಂಬ ಸುಲಭ ಅಂದ್ಕೊಳ್ತೀವಿ. ಆದರೆ ಅದನ್ನು ಮನೆ ಮನೆಗೆ ತಲುಪಿಸ್ಬೇಕಾದಾಗ ನಮ್ಮ MSOಗಳ ಪಾತ್ರ ಮತ್ತು LCOಗಳ ಪಾತ್ರ, ಕೇಬಲ್ ಆಪ್ರೇಟರ್ಗಳ ಪಾತ್ರ, ತಾಂತ್ರಿಕ ವರ್ಗದವರ ಪಾತ್ರ ಬಹಳ ದೊಡ್ಡದಾಗಿರುತ್ತೆ. ಅದನ್ನು ನಾವೆಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ಅಲ್ಲಿ ಪ್ರಾರಂಭ ಆಗಿದೆ, ಇಲ್ಲಿ ಪ್ರಾರಂಭ ಆಗಿದೆ ಅಂತ ಹೇಳೋದು ಸುಲಭ. ಆದರೆ ಅದನ್ನು ಅಕ್ಯುರೇಟಾಗಿ ಇಂಥ ಟೈಮಿಗೆ, ಇಂಥ ಡೇಟಿಗೆ, ಈ ಟೈಮಲ್ಲೇ ಪ್ರಾರಂಭ ಆಗುತ್ತೆ ಅಂತ ಹೇಳಿದಾಗ ನನಗೆ ನಮ್ಮ ಚಾನಲ್ಗೆ ಬೆನ್ನೆಲುಬಾಗಿ ನಿಂತದ್ದು ವಿ ಡಿಜಿಟಲ್ 4 ತಂಡದ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಮತ್ತು ತಾಂತ್ರಿಕ ವರ್ಗದವರು. ಒಂದೇ ಒಂದು ಫೋನ್ ಮಾಡಿದಾಗ ನಮ್ಮ ಕಿಣಿಯಣ್ಣ ಆಗಿರ್ಬೋದು, ರಾಜೇಶ್ ಅವರಾಗಿರ್ಬೋದು ಮತ್ತು ಜೀತ್ ಸರ್ ಆಗಿರ್ಬೋದು, ಎಲ್ಲರೂ ನಿಮ್ಮದಲ್ಲ ಮಾರೆ, ಅದು ನಮ್ಮದು ಚಾನಲ್ಲು, ನೀವು ಯಾಕೆ ಚಿಂತೆ ಮಾಡ್ತೀರಿ, ನಾವು ಪ್ರಾರಂಭ ಮಾಡ್ತೀವಿ ಹೋಗಿ ಅಂತ ಹೇಳಿದರು. ಅಷ್ಟೇ. ಅದಾದ ನಂತರ ನನಗೆ ಒಂದು ವಿಡಿಯೋ ಬರುತ್ತೆ, ನಮ್ಮ ಚಾನಲ್ ಪ್ರಾರಂಭ ಆಗಿರುತ್ತೆ. ಅದು ಅವರು ನಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ. ಆ ವಿಶ್ವಾಸದಿಂದನೇ ಇವತ್ತು ಮಂಗಳೂರಲ್ಲಿ 15ರಿಂದ 20 ವರ್ಷಗಳ ಕಾಲ ಸತತವಾಗಿ ಒಬ್ಬ ಕಸ್ಟಮರ್ಗಳ ಜೊತೆಗೆ ಅವರು ಇಟ್ಕೊಂಡಿರುವ ಬಾಂಧವ್ಯ ಅಷ್ಟು ಗಟ್ಟಿಯಾಗಿದೆ. ಆ ಗಟ್ಟಿಯಾಗಿರಬೇಕಾದ್ರೆ ಅವರು ಯಾವತ್ತೂ ಗ್ರಾಹಕರನ್ನು ಅವರು ತಮ್ಮ ಗ್ರಾಹಕರಾಗಿ ಯಾವತ್ತೂ ನೋಡಿಲ್ಲ, ಅವರು ತಮ್ಮ ಕುಟುಂಬ ಸದಸ್ಯರನ್ನಾಗಿ ನೋಡಿದ್ದಾರೆ. ಅದು ವಿ ಡಿಜಿಟಲ್ 4ನಲ್ಲಿ ಇರುವ ಆಡಳಿತ ಮಂಡಳಿಯ ಎಲ್ಲರ ಒಂದು ದೊಡ್ಡ ಮನಸ್ಸು. ಅವರಿಗೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ಕೂಡ ನನ್ನ ಕಡೆಯಿಂದ ಮತ್ತು ನಮ್ಮ ಆಡಳಿತ ಮಂಡಳಿ ಕಡೆಯಿಂದ. ಅವರಿಗೆ ಇದೇ ರೀತಿ ಇನ್ನಷ್ಟು ಎತ್ತರಕ್ಕೆ ವಿ ಡಿಜಿಟಲ್ ತಂಡ ಬೆಳೀಲಿ ಅಂಥೇಳಿ ನಾನು ಆಶಿಸ್ತೀನಿ. ಮತ್ತು ಅವರೊಟ್ಟಿಗೆ ಇದೇ ರೀತಿಯಾಗಿ ಇನ್ನೂ ಎತ್ತರಕ್ಕೆ ಇನ್ನೊಂದು ಸಂಭ್ರಮವನ್ನು ನಡೀಲಿ ಅನ್ನೋದು ನನ್ನ ಆಶಯ. ಹಾಗಾಗಿ ಗ್ಯಾರಂಟಿ ನ್ಯೂಸ್ ವತಿಯಿಂದ ಅವರೆಲ್ಲರಿಗೂ ಶುಭಾಶಯಗಳು, ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಲ್ಲಿಸಿದ್ದ ಹೆಮ್ಮೆಯ ತುಳುವ ಕರ್ನಲ್ ನಿಟ್ಟೆಗುತ್ತು ತೊಡಗಿಸಿಕೊಂಡ ಓರ್ವ ಅಪ್ಪಟ ದೇಶ ಪ್ರೇಮಿ. ಇವರ ಕನಸಿಗೆ ಸದಾ ನೀಡಿರುತ್ತಾ ಬೆಂಗಾವಲಾಗಿ ನಿಂತವರು ಕೈ ಹಿಡಿದ ಮಡದಿ ಕಲ್ಲಿಗೆ ಜಯಶ್ರೀ. ಸಣ್ಣ ಗೌರವ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಗೌರವವನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ದೇವರು ಆಯುಷ್ಯ ಹಾಗೂ ಸಂತೋಷವನ್ನ ಕರುಣಿಸಲಿ ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. Opportunity to call Mr. Vishwa Kumar Das. I request kindly Mr. Vishwas Kumar Das come on to the stage. ಸೇವೆ ಸಲ್ಲಿಸುತ್ತಿದ್ದು ಇವರ ಕಾರ್ಯವೈಖರಿಯನ್ನ ಗಮನಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯ ಗಾಳಿಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಳಿಸಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಗಾಳಿಗರ ಯಾನೆ ಸಬಲಿಗರ ಸಂಘದ ಅಧ್ಯಕ್ಷರಾಗಿ ದಿ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರಾಗಿ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ರಂಗದಲ್ಲಿ ತನ್ನ ಸೇವೆಯನ್ನ ಮಾಡುವುದಲ್ಲದೆ ಧರ್ಮಪತ್ನಿ ಲಾವಣ್ಯ ವಿಶ್ವಾಸ್ ಕುಮಾರ್ ದಾಸ್ ಅವರ ಸಾಯಶಕ್ತಿ ಕಲಾ ಬೆಳಕ ಇದರಲ್ಲೂ ತನ್ನನ್ನು ತೊಡಗಿಸಿಕೊಂಡು ಪತ್ನಿಗೆ ಸಾಥ್ ನೀಡುತ್ತಿದ್ದಾರೆ. ಪತ್ನಿ ಲಾವಣ್ಯ ದಾಸ್ ಹಾಗೂ 2 ಮಕ್ಕಳೊಂದಿಗೆ ಸಂತಸದ ಜೀವನ ನಡೆಸುತ್ತಿರುವ ವಿಶ್ವಾಸ್ ಕುಮಾರ್ ದಾಸ್ ತಮ್ಮ ರಾಜಕೀಯ, ಸಾಮಾಜಿಕ ಹಾಗೂ ಧಾರ್ಮಿಕ ರಂಗದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ ಎಂದು ಹಾರೈಸುತ್ತಿದ್ದೇವೆ.
V4 ಡಿಜಿಟಲ್ ಇನ್ಫೋಟೆಕ್ ವೇದಿಕೆಯಲ್ಲಿ ಮತ್ತೋರ್ವ ಸಾಧಕರಿಗೆ ಸನ್ಮಾನ ನಡೆಯಲಿಕ್ಕಿದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಕೈ ಜೋಡಿಸಬೇಕಾಗಿ ವಿನಂತಿ. ತಮ್ಮಿಂದ ಮತ್ತಷ್ಟು ಸಮಾಜಮುಖಿ ಕಾರ್ಯಗಳು ಬರಲಿ ಅಂತೇಳಿ ಈ ಮೂಲಕ ಆಶಿಸ್ತಾ ಇದ್ದೇವೆ. One more talented person in Mangalore. So ಮ್ಯಾಂಗ್ಳೂರಿಗೆ ಹೆಮ್ಮೆಯ ಪ್ರಶಸ್ತಿಯನ್ನು ತಂದುಕೊಟ್ಟಂತ ರಮನಾ Yvette Pereira entered the Golden Book of World Records with 170 hours non-stop Bharatanatyam performance, symbol of spiritual devotion and a testament to the unity of traditions across faith. ನಯವಿನಯತೆ, ಏನಾದರೂ ಸಾಧಿಸಬೇಕೆಂಬ ಹಂಬಲ. ಬಹುಶಃ ಈ ಹೆಣ್ಣು ಮಗಳಿಯ ಭರತನಾಟ್ಯ ಕ್ಷೇತ್ರದಲ್ಲಿ ಅಚ್ಚರಿಯಾದ ಸಾಧಕಿ ಇವರು. ನೃತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕೆಂದು ಹಂಬಲಿಸುವ ರೆಮೋನಾ ಇವೆಟ್ಟೆ ಪೆರೇರಾ. ಹೌದು, ಸಂತ ಅಲೋಶಿಯಸ್ ಕಾಲೇಜಿನಲ್ಲಿ ತೃತೀಯ BA ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿ. 7 ದಿನಗಳ ಕಾಲ 170 ಗಂಟೆ ಭರತನಾಟ್ಯ ಮಾಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸೆಲೆನ್ ಮತ್ತು ದಿವಂಗತ ಎವರೆಸ್ಟ್ ಪೆರೇರಾ ದಂಪತಿಯ ಮಗಳಾದ ರೆಮೋನಾ ಇವೆಟ್ಟಾ ಪೆರೇರಾರವರಿಗೆ ರೊನಾಲ್ಡೋ ರಾಕ್ಸನ್ ಎಂಬ ಕಿರಿಯ ಸಹೋದರನಿದ್ದು ಕರಾವಳಿಯ ಹೆಸರನ್ನ ಮತ್ತೊಮ್ಮೆ ಭಾರತದಲ್ಲಿ ಮಿಂಚಿಸಿದ ಪ್ರತಿಭಾನ್ವಿತ ಕಲಾವಿದೆ ರೆಮೋನಾ ಇವೆಟ್ಟೆ ಪೆರೇರಾ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಗೌರವಿಸಿ ಸಾಧನೆಯ ಕಾರ್ಯಗಳು ನಡೆಯಲಿ ಅಂತ ಹೇಳಿ ಈ ಮೂಲಕ ಆಶಯವನ್ನ ನೀಡ್ತಾ ಇದ್ದೇವೆ. ಪ್ರಭು ಮತ್ತು ಸುಮತಿ ಬಾಯಿಯವರ ಸುಪುತ್ರಿ. ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ಸತೀಶ್ ಕುದ್ರೋಳಿ ಅವರ ಗರಡಿಯಲ್ಲಿ ಪಳಗಿದ ಅವರ ಶಿಷ್ಯೆ. ಫಿನ್ಲೆಂಡ್ನಲ್ಲಿ ನಡೆದಿರುವ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ 4ನೇ ಕಂಚಿನ ಪದಕವನ್ನ ಪಡೆದಿದ್ದಾರೆ. 16 ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆಯಾಗಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ 16 ಚಿನ್ನ, 17 ಬೆಳ್ಳಿ. ಗೋವಾದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ 1 ಚಿನ್ನ ಮತ್ತು 1 ಬೆಳ್ಳಿ ಪದಕ ಪಡೆದಿದ್ದಾರೆ. 2025ನೇ ಮೇ ತಿಂಗಳಲ್ಲಿ ಯುರೋಪ್ ದೇಶದ ನಾರ್ವೆಯಲ್ಲಿ ನಡೆದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ 4ನೇ ಸ್ಥಾನವನ್ನು ಪಡೆದಿದ್ದಾರೆ. ಉಳ್ಳಾಲ ತಾಲೂಕಿನಲ್ಲಿ ನಡೆದ ಬೆಂಚ್ ಪ್ರೆಸ್ ಸ್ಪರ್ಧೆಯಲ್ಲಿ 2 ಚಿನ್ನದ ಪದಕ ಮತ್ತು ಬೆಸ್ಟ್ ಲಿಫ್ಟರ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇವರ ಕ್ರೀಡಾ ಸಾಧನೆಯನ್ನ ಪರಿಗಣಿಸಿ ಹಲವಾರು ಪ್ರಶಸ್ತಿಗಳು ಇವರನ್ನರಸಿ ಬಂದಿವೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ರಾಣಿ ಅಬ್ಬಕ್ಕ ಪ್ರಶಸ್ತಿ, ರಾಣಿ ಕಿತ್ತೂರು ಚೆನ್ನಮ್ಮ ಝಾನ್ಸಿ ರಾಣಿ, ಕೊಂಕಣಿ ನಕ್ಷತ್ರ, ಕರ್ನಾಟಕದ ಕಣ್ಮಣಿ, ಕುಡ್ಲದ ಜವಂತಿ, ಸಪ್ತಸಿರಿ, ಇಂಗ್ಲೆಂಡ್ ಬಿಲ್ಡರ್ಸ್, ಖತಾಬಿಂದು, ಸುಮಾ ಸೌರಭ, ಅಮೃತಮಯಿ ರಾಜ್ಯ, ಸ್ಟ್ರಾಂಗ್ ಆಫ್ ವುಮೆನ್ ರಾಜ್ಯ, ಜೀವನ ಶ್ರೇಷ್ಠ, ಹೀಗೆ ಹಲವಾರು ಸಂಸ್ಥೆಗಳಿಂದ 200ಕ್ಕಿಂತ ಹೆಚ್ಚು ಸನ್ಮಾನಗಳನ್ನ ಪಡೆದಿದ್ದಾರೆ. ಸಾಧನೆ ಬೆಟ್ಟದಷ್ಟು ಮಾಡಿದರೂ ಇವರ ಹೊಟ್ಟೆಪಾಡಿಗೆ ಅದೆಲ್ಲವೂ ಶೂನ್ಯವಾಗಿತ್ತು. ಗೀತಾಬಾಯಿ ಯಾವುದೇ ಕೆಲಸಗಳಿಲ್ಲದೆ ಕಂಗಾಲಾಗಿದ್ದವರು. ಹಾಗಂತ ಸುಮ್ಮನಾದವರು ಗೀತಾಬಾಯಿ ಅಲ್ಲ. ಜೀವನೋಪಾಯಕ್ಕಾಗಿ ಮಂಗಳೂರಿನ ಹಂಪನಕಟ್ಟೆಯ ಮೀನಿನ ಮಾರುಕಟ್ಟೆಯಲ್ಲಿ ಹಲವು ವರ್ಷಗಳಿಂದ ಪ್ಲಾಸ್ಟಿಕ್ ಚೀಲಗಳನ್ನ ಮಾರಾಟ ಮಾಡಿದ ಗೀತಾಬಾಯಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ನಿಷೇಧಗೊಂಡ ಬಳಿಕ ಪರ್ಯಾಯ ಉದ್ಯೋಗದತ್ತ ಚಿಂತೆ ಮಾಡಿ ಪಾನ್ ಬೀಡ ವ್ಯಾಪಾರ ಶುರು ಮಾಡಿದರು. ತಮ್ಮ ತೋಳ್ಬಲಗಳಿಂದ 100 ಕೆಜಿ ಭಾರ ಎತ್ತುತ್ತಿದ್ದ ಗೀತಾಬಾಯಿ ಅವರ ಕೈಗಳು ದಿನಕ್ಕೆ 100 ಬೀಡಾಗಳನ್ನ ಕಟ್ಟುತ್ತಿದ್ದವು. ತನ್ನ ನೆಚ್ಚಿನ ಕ್ರೀಡೆ ಪವರ್ ಲಿಫ್ಟಿಂಗ್ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿದ ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ಗೀತಾಬಾಯಿ ಬಳಿಕ ಆಯ್ದುಕೊಂಡದು ರಾಜಕೀಯ ಕ್ಷೇತ್ರವಲ್ಲ.
ರಾಜಕೀಯ ಇನ್ನಿಂಗ್ಸ್ ಆರಂಭಿಸಿದ ಇವರು ಉಳ್ಳಾಲ ನಗರಸಭೆ ಚುನಾವಣೆಯಲ್ಲಿ ಗೆದ್ದು ಜನಪ್ರತಿನಿಧಿಯಾಗಿದ್ದುಕೊಂಡು ಈಗಲೂ ತನ್ನ ಸೇವೆಯನ್ನ ನಿಷ್ಠೆಯಿಂದ ಮಾಡುತ್ತಿದ್ದಾರೆ. ಹಲವಾರು ರಾಜ್ಯ ಹಾಗೂ ಸ್ಥಳೀಯ ಚಾನೆಲ್ಗಳು ಇವರ ಸಾಧನೆಯ ಪರಿಯನ್ನ ಗುರುತಿಸಿವೆ. ತುಳು ಚಲನಚಿತ್ರಗಳಾದ ಎಕ್ಕಸಕ, ಅಮೇರ್ ಪೊಲೀಸ್ ಸೇರಿದಂತೆ ಇನ್ನೂ ಹಲವಾರು ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಕ್ಷೇತ್ರ ಯಾವುದೇ ಇರಲಿ, ನಿಷ್ಠೆಯಿಂದ ಕೆಲಸ ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎನ್ನುವುದನ್ನ ತೋರಿಸಿಕೊಟ್ಟ ಗೀತಾಬಾಯಿ ತಮಗೆ ಇನ್ನಷ್ಟು ಸಾಧನೆ ಮಾಡುವ ಶಕ್ತಿಯನ್ನ ಆ ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಹಂಚಿಕೊಳ್ಳಿಲ್ಲ. ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಗೌರವವನ್ನ ಹೇಳ್ತಾ ಇದ್ದೇವೆ. ದಯವಿಟ್ಟು ಸಭೆಯಲ್ಲಿ ಹಾಜರಿರುವ ಎಲ್ಲ ಸಭಿಕರೇ, ಮೊದಲನೇದಾಗಿ ನನ್ನನ್ನು ಇಲ್ಲಿ ಕರೆದು ತಮ್ಮೊಟ್ಟಿಗೆ ಒಂದು ಮಾತನಾಡುವ ಅವಕಾಶ ಕಲ್ಪಿಸಿಕೊಡ್ತದೆ ಮತ್ತು ನಮಗೆ ಸನ್ಮಾನ ಕೊಟ್ಟದ್ದಕ್ಕಾಗಿ. ಈ ಸನ್ಮಾನವು ಮಾಜಿ ಸೈನಿಕರಿಗೆ ಮಾತ್ರ ಅಲ್ಲ, ನಾನು ಹೇಳೋದು ಈ ಒಂದು ಸೇವಾ ನಿರತ ಸೈನಿಕರಿಗೂ ಒಂದು ಸನ್ಮಾನ ಕೊಟ್ಟಾಗೆ ಆಗಿದೆ. ಇಂಥ ಒಂದು ಸನ್ಮಾನ ಕೊಟ್ಟದ್ದಕ್ಕಾಗಿ ನಮ್ಮ ಡಿಜಿಟಲ್ ಇನ್ಫೋಟೆಕ್ ಇವರ ಪದಾಧಿಕಾರಿಗಳಿಗೆ, ಮುಖ್ಯವಾಗಿ ಮಿಸ್ಟರ್ ಜಿತೇಂದ್ರ ರಾವ್ ಇದ್ದಾರೆ, ಇಲ್ಲಿ ಗೊತ್ತಿಲ್ಲ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದವರು, ಅವರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ಐ ವೆರಿ ಗ್ರೇಟ್ಫುಲ್ ಟು ಡಿಜಿಟಲ್ ಇನ್ಫೋಟೆಕ್ಸ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ, ಇಲ್ಲಿ ನಮಗೆ ಸನ್ಮಾನ ಮಾಡಿದ್ದಕ್ಕಾಗಿ. ಮತ್ತು ಕೊನೆಯಲ್ಲಿ ಒಂದು ಮಾತು, ಇವತ್ತು ಅವರು 15ನೇ ವರ್ಷ ಆಗ್ತಾ ಉಂಟು. ಇಟ್ಸ್ ಎ ಗ್ರೇಟ್ ಇವೆಂಟ್. ತುಂಬ ಒಂದು ಕ್ರಮಬದ್ಧವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಅಭೂತಪೂರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಅವರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ನಮ್ಮ ಮಾಜಿ ಸೈನಿಕರ ವತಿಯಿಂದ ಅಭಿನಂದನೆಗಳು. ಮತ್ತು ಇನ್ನು ಮುಂದಕ್ಕೂ ತುಂಬ ಅವರಿಗೆ ಸುಗಮವಾಗಿ ಎಲ್ಲ ಕಾರ್ಯಕ್ರಮ ನಡೆಯಲಿ ಅಂತ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಕೊನೆಯದಾಗಿ ನಾನು ಮಾಜಿ ಸೈನಿಕನಾಗಿರುವ ಕಾರಣ ಒಂದು ವಿಷಯ ಹೇಳಬಯಸ್ತೇನೆ. ಈಗ ಇರುವ ಎಲ್ಲ ಯೂತ್ಗಳಿಗೆ, ಯುವ ಜನರಿಗೆ ಅತಿ ದೊಡ್ಡ ಸಮಸ್ಯೆ ಉದ್ಯೋಗದ ಸಮಸ್ಯೆ. ನಾನು ನಿರುದ್ಯೋಗ ಅಂತ ಹೇಳುತ್ತಾ ಇಲ್ಲ, ಉದ್ಯೋಗದ ಸಮಸ್ಯೆ. ಒಳ್ಳೆ ಕೆಲಸ ಸಿಗಬೇಕು ಅಂತ ಅದೊಂದು ಸಮಸ್ಯೆ ಇದೆ. ಅದಕ್ಕಾಗಿ ನಮ್ಮ ಭಾರತೀಯ ಸೇನಾ ಪಡೆಗಳಲ್ಲಿ ಸೇರುವ ಅವಕಾಶ ಉಂಟು. ಭಾರತದ ಅತೀ ದೊಡ್ಡ ಕೆಲಸ ಕೊಡುವ ಸಂಸ್ಥೆ, ಲಾರ್ಜೆಸ್ಟ್ ಎಂಪ್ಲಾಯರ್ ಇನ್ ದ ಕಂಟ್ರಿ, ಅದು ಮಿಲಿಟ್ರಿ. 15 ಲಕ್ಷಕ್ಕಿಂತ ಹೆಚ್ಚು ಜನರು ಕೆಲಸದಲ್ಲಿದ್ದಾರೆ. ಅದಷ್ಟೇ ಅಲ್ಲದೆ ಭಾರತೀಯ ಸೇನಾ ಪಡೆಗಳು ದ ಮೋಸ್ಟ್ ಸೆಕ್ಯುಲರ್ ಗೌರ್ಮೆಂಟ್ ಆರ್ಗನೈಸೇಷನ್, ಜಾತ್ಯತೀತ. ದೆರ್ ಇಸ್ ನೋ ರಿಸರ್ವೇಷನ್ ಬೇಸ್ಡ್ ಆನ್ ರಿಲಿಜನ್ ಆರ್ ಕಾಸ್ಟ್ ಮೋಸ್ಟ್ಲಿ. ಮತ್ತು ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಎಲ್ಲರೂ ಯುವಕರಿಗೆ ನನ್ನ ಸಂದೇಶ, ನೀವು ಡಿಗ್ರಿ ಪಡೆಯಿರಿ, ಅಧಿಕಾರಿಗಳಾಗಿ ಪ್ರಯತ್ನ ಮಾಡಿ, ಭಾರತೀಯ ಸೇನಾ ಪಡೆಗಳಿಗೆ ಸೇರಿ, ಒಳ್ಳೆಯ ಸಂಬಳ ಸಿಗ್ತದೆ, ನೀವು ನಿಮ್ಮ ಜೀವನ ಶೈಲಿ ಉತ್ತಮವಾಗಿರುತ್ತೆ. ಕೊನೆಯಲ್ಲಿ ನೀವು ನಿವೃತ್ತರಾಗುವಾಗ ಒಳ್ಳೆಯ ಪೆನ್ಷನ್ ಸಿಗ್ತದೆ, ನಿಮಗೆ ಆರೋಗ್ಯಕ್ಕೆ ಹೆಲ್ತ್ ಕೇರ್ ಫೆಸಿಲಿಟೀಸ್ ಸಿಗ್ತದೆ. ಇದೆಲ್ಲ ಅವಕಾಶಗಳುಂಟು. ಇದು ಯುವ ಜನರಿಗೊಂದು ಕರೆ. ನೀವು ಮುಂದೆ ಬಂದು, ನಮ್ಮ ದಕ್ಷಿಣ ಕನ್ನಡದಿಂದ ಹೆಚ್ಚು ಜನರು ಇಲ್ಲ ಭಾರತೀಯ ಸೇನೆಗಳು, ಎಲ್ಲ ಉತ್ತರ ಭಾರತದಿಂದಲೇ ಇರೋದು ಹೆಚ್ಚಿನವರು. ಆದರೂ ಈಗೊಂದು ಅವಕಾಶ ಉಂಟು. ತುಂಬ ಯುವ ಜನತೆ ಬಂದಿದೆ. ಪ್ರತಿ ವರ್ಷ ಎಷ್ಟೇ ಗ್ರ್ಯಾಜುಯೇಟ್ಗಳು ಬರ್ತಾರೆ. ಎಲ್ಲೆಲ್ಲಿ ತಿರುಗಾಡೋದಕ್ಕಿಂತ ನೀವು ಭಾರತ ಸೇನಾ ಪಡೆಗಳಿಗೆ ಸೇರಲಿಕ್ಕೆ ಪ್ರಯತ್ನ ಮಾಡಬೇಕು. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ತುಂಬ ಧನ್ಯವಾದಗಳು. ಆಲ್ ದಿ ವೆರಿ ಬೆಸ್ಟ್ ಆಫ್ ಲಕ್ ಟು ಯು ಆಲ್. ಗಾಡ್ ಸೇವ್. ವೇದಿಕೆಯಲ್ಲಿರುವ ಎಲ್ಲ ಸನ್ಮಾನಿತರೆ, ಹಾಗೆ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಆತ್ಮೀಯ ಎಲ್ಲ ಕೇಬಲ್ ಆಪರೇಟರ್ಗಳ ಕುಟುಂಬದ ಸದಸ್ಯರೇ, ನನ್ನ ಆತ್ಮೀಯ ಬಂಧುಗಳೇ, ನಾನು ಕೂಡ ನಿಮ್ಮ ಒಬ್ಬರ ಸದಸ್ಯ ಅಂತ ಹೇಳಿಕೆ ನನಗೆ ತುಂಬ ಹೆಮ್ಮೆಯಿಂದ ಹೇಳಿಕೆ ಇಚ್ಛೆ ಪಡ್ತೇನೆ. ಖಂಡಿತವಾಗಿಯೂ V4 ಡಿಜಿಟಲ್ ಇನ್ಫೋಟೆಕ್ ಇವತ್ತು ಏನು ಈ ಸಂಭ್ರಮ ಆಚರಣೆ ಮಾಡ್ತಾ ಇದೆಯಾ, ಖಂಡಿತವಾಗಿಯೂ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ. ಒಳ್ಳೆಯ ಸಾಧಕರನ್ನು ಸನ್ಮಾನಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ
ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಜಿ ಟಿ ವಿ ಹಾಗೂ ಗ್ಯಾರಂಟಿ ಚಾನೆಲ್ನವರನ್ನು ಅದರ ಮುಖ್ಯಸ್ಥರನ್ನು ಕರೆದು ಅವರನ್ನು ಕೂಡ ನಮ್ಮೊಟ್ಟಿಗೆ ಒಂದು ಬೆರೆಯುವಂಥ ಅವಕಾಶವನ್ನು ನಮ್ಮ ಆಪರೇಟರ್ಗಳಿಗೆ ಮಾಡಿಕೊಟ್ಟಿದ್ದಾರೆ. V4 ಡಿಜಿಟಲ್ನ ಎಲ್ಲ ನಿರ್ದೇಶಕರುಗಳಿಗೆ ಹಾಗೆ ಎಲ್ಲ ಸದಸ್ಯರುಗಳಿಗೆ ಕೂಡ ನಾನು ತುಂಬ ಹೃದಯದ ಧನ್ಯವಾದ ಹೇಳಿದ್ದೇನೆ. ನನ್ನನ್ನು ಕೂಡ ಗುರುತಿಸಿ ನನಗೆ ನಿಮ್ಮ ಎದುರಿಗೆ ನಿಂತು ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಇಲ್ಲಿ ನಮ್ಮ ಇನ್ನೊಬ್ಬರು ಆತ್ಮೀಯ ಮಿತ್ರರಿದ್ದಾರೆ, ಲೈನಲ್ಲಿ ನೋಡೋಣ ಅಂತ, ಅವರನ್ನು ಕೂಡ ನೆನಪಿಸ್ತೇನೆ ನಾನು. ಹಾಗೆ ಎಲ್ಲ ಆಪರೇಟರ್ಗಳಿದ್ದಾರೆ. ಕೇಬಲ್ ಆಪರೇಟರ್ ಇಂಡಸ್ಟ್ರಿ ಬಹಳ ಕಷ್ಟದ ಒಂದು ಇಂಡಸ್ಟ್ರಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನೋಡುವವರಿಗೆ ಯಾಕಲ್ಲಿ ಕೇಬಲ್ ಆಪರೇಟರ್ ನಕಲ್ ಮಾರೆ ಅಂತ. ಆದರೆ ಆ ಕೇಬಲ್ ಆಪರೇಟರ್ ಒಳ್ಳೆಯ ರೀತಿಯ ಸರ್ವಿಸ್ ಕೊಟ್ಟರೆ ಆ ಆತ್ಮೀಯತೆಯಿಂದ ಆ ಗ್ರಾಹಕರನ್ನು ಟ್ರೀಟ್ ಮಾಡಿದರೆ ಮಾತ್ರ ಆ ಇಂಡಸ್ಟ್ರಿ ಉಳಿಲಿಕ್ಕೆ ಸಾಧ್ಯ ಆಗಿದೆ. ಈ ಇಂಡಸ್ಟ್ರಿ ಉಳಿದಿದೆ ಕೂಡ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ನೀವು ನೋಡ್ಬೋದು ಇಂದಿನ ದಿನಗಳಲ್ಲಿ, ನಿನ್ನೆ ಮೊನ್ನೆ ನಾನು ಟಿ ವಿಯಲ್ಲಿ ನೋಡಿದ್ದು, ಒಂದು ಬಾಡಿಗೆ ಮನೆಗೆ ಬಂದವರೇ ಆ ಬಾಡಿಗೆ ಮನೆಯ ಓನರನ್ನು ಕೊಂದುಬಿಟ್ಟು ಅವರ ಬಂಗಾರವನ್ನು ಇಟ್ಕೊಂಡು ಹೋದರು. ನಮ್ಮ ಆಪರೇಟರ್ಗಳು ಎಷ್ಟೋ 30 ವರ್ಷಗಳಿಂದ, ಈಗ 15 ವರ್ಷ ಈಗ V4 ಡಿಜಿಟಲ್ ಆಗಿರೋದು. ಅದಕ್ಕಿಂತ ಮುಂಚೆ ನಾವು 30 ವರ್ಷಗಳಿಂದ ಹೆಚ್ಚಿನ ವರ್ಷಗಳಾಯಿತು ನಮ್ಮ ಕೇಬಲ್ ಆಪರೇಟರ್. ನಾನು ಒಂದು ಕೇಬಲ್ ಆಪರೇಟರ್ ಆಗಿದ್ದೇನೆ, ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಾವು ಆಪರೇಟರ್ಗಳು ಹಾಗೆ ನಮ್ಮ ಟೆಕ್ನಿಷಿಯನ್ಗಳು ಅಥವಾ ಕಲೆಕ್ಷನ್ನವರಾಗಿರ್ಬೋದು ಎಲ್ಲರೂ ಒಂದು ವಿಶ್ವಾಸದ ಹಾಗೂ ಆತ್ಮೀಯತೆಯ ಆ ಬಾಂಧವ್ಯದ ಒಂದು ಗ್ರಾಹಕರೊಂದಿಗೆ ಸೇವೆ ನೀಡುವುದರಿಂದ ಗ್ರಾಹಕರಿಗೆ ಈ ಇಂಡಸ್ಟ್ರಿ ನಿಲ್ಲಿಕ್ಕೆ ಇವತ್ತು ನಿಮ್ಮ ಎದುರು ನಿಂತು ನಾವು ಇಷ್ಟು ವರ್ಷಗಳಿಂದ ಸರ್ವಿಸ್ ಕೊಟ್ಟು ಇಷ್ಟು ನಿಮ್ಮ ಎದುರು ನಿಂತು ಮಾತಾಡಲಿಕ್ಕೆ ಅವಕಾಶ ಆಗಿದೆ. ಈ ಕಾರ್ಯಕ್ರಮ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಒಳ್ಳೆಯ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಖಂಡಿತವಾಗಿಯೂ ನಮ್ಮ ಆಪರೇಟರ್ಗಳು ಬಹಳ ಸರಳ ಸಜ್ಜನಿಗಳು. ಯಾವತ್ತು ಇಷ್ಟರವರೆಗೆ ಇಲ್ಲಿದ್ದ ಮಂಗಳೂರಿನಲ್ಲಿ ಅಂತೂ ಖಂಡಿತವಾಗಿಯೂ ಯಾವುದೇ ಒಂದು ಆಪರೇಟರ್ಗಳ ಒಂದು ಕಂಪ್ಲೇಂಟ್ ಅಂತ ಬಂದಿರಲಿಕ್ಕಿಲ್ಲ. ನಮ್ಮ ಪೊಲೀಸ್ ಈಗ ಸಿಬ್ಬಂದಿ ಅವರಿದ್ದವರು, ಗೀತಾ ನಮ್ಮ ಇವರು ಹೋದರು ಮೇಡಮ್, ಅವರು ಇತ್ತಿದ್ದವ್ರಿಗೆ ಹೇಳ್ತಿದ್ದೆ ಕುಲಕರ್ಣಿ ಮೇಡಮ್ಗೆ, ನಮ್ಮದು ಆಪರೇಟರ್ಗಳಿಂದ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲಿವರೆಗೆ ಬಂದಿಲ್ಲ. ನಾವು ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ, ಗ್ರಾಹಕರಿಗೆ ಉತ್ತಮ ರೀತಿಯ ಸೇವೆಯನ್ನು ಕೊಡ್ತಾ ಬಂದಿದ್ದೇವೆ. ಅದರ ಒಟ್ಟಿಗೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮ ಆಪರೇಟರ್ಗಳು ಸೇವೆ ನೀಡ್ತಾ ಬಂದಿದ್ದಾರೆ. ಒಳ್ಳೆಯ ನಿಷ್ಠಾವಂತ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಬುದ್ಧಿವಂತರು, ವಿದ್ಯಾವಂತರು ಅಂತ ಹೇಳ್ತಾರೆ. ಹಾಗೆ ಉತ್ತಮ ಸರಳ ಜೀವಿಗಳು, ಒಂದು ವಿಶ್ವಾಸಕ್ಕೆ ಅರ್ಹ ವ್ಯಕ್ತಿಗಳು ಎಂಬುದನ್ನು ನಮ್ಮ ಕೇಬಲ್ ಆಪರೇಟರ್ಗಳು ಮಾಡಿ ತೋರಿಸಿದ್ದಾರೆ ಅಂತ ಹೇಳಿಕೆ ನಾನು ಹೆಮ್ಮೆಯಿಂದ ಹೇಳಿಕೆ ಇಚ್ಛೆ ಪಡ್ತೇನೆ. ಇಂಥದೇ ಸೇವೆ ಮುಂದುವರಿಲಿ. ನಮ್ಮ ಏನು ಕೇಬಲ್ ಇಂಡಸ್ಟ್ರಿ ಇದೆ ಇದು ಉಳಿಲಿ. ಇದಕ್ಕೆ ಸಾಕಷ್ಟು ಸಮಸ್ಯೆಗಳು ಕೂಡ ಇದೆ, ನಿಮಗೆ ಗೊತ್ತಿರ್ಬೋದು. ದೊಡ್ಡ ದೊಡ್ಡ ನೆಟ್ವರ್ಕ್ನವರು ಸಾಕಷ್ಟು ತೊಂದರೆಗಳನ್ನು ಕೊಡ್ತಾರೆ. ಚಿಕ್ಕ ನೆಟ್ವರ್ಕ್ನವರು ಹೊಡಿಲಿಕ್ಕೆ ತುಂಬ ಕಷ್ಟ. ನಮ್ಮ ಸಿ ಅವರಿಗೆ ಮತ್ತು ಇವರಿಗೆ ಗೊತ್ತಿರ್ಬೋದು, ಹರೀಶ್ ರೈ ಅವರಿಗೆ ಕೂಡ ತಿಳಿದಿರ್ಬೋದು. ಈ ಇಂಡಸ್ಟ್ರಿ ಉಳಿಬೇಕಿದ್ರೆ ನಿಮ್ಮೆಲ್ಲರ ಸಹಕಾರ ಅಗತ್ಯ. ಒಳ್ಳೆಯ ರೀತಿಯ ಸಹಕಾರ ಕೊಟ್ಟರೆ ಖಂಡಿತವಾಗಿ ನಮ್ಮ ಆಪರೇಟರ್ಗಳು ಈ ಇಂಡಸ್ಟ್ರಿಯನ್ನು ಬೆಳೆಸ್ಕೊಂಡು ಹೋಗ್ತಾರೆ, ಮುಂದಿನ ದಿನಗಳಲ್ಲಿ ಉತ್ತಮ ಸೇವೆಗಳನ್ನು ಕೊಡ್ತಾರೆ ಅಂತ ಹೇಳುತ್ತಾ, ನನಗೆ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲ V4 ಡಿಜಿಟಲ್ನ ನಿರ್ದೇಶಕರುಗಳಿಗೆ ಹಾಗೂ ಸರ್ವ ಸದಸ್ಯರಿಗೂ ವಂದಿಸುತ್ತಾ ನನ್ನ ಎರಡು ಮಾತು. ಜೈ ಹಿಂದ್, ಜೈ ಕರ್ನಾಟಕ. ಸಾಧಕರು ಗೀತಾಬಾಯಿ ತಮ್ಮ ಸಾಧನೆ ಹಾಗೂ ತಾವು ನಡೆದು ಬಂದ ದಾರಿ ನಿಜವಾಗ್ಲೂ ನಮಗೆ ಆದರ್ಶ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೇಡಮ್, ತಾವು ಕೂಡ ತಮ್ಮ ಅನಿಸಿಕೆಯನ್ನ ಒಂದೆರಡು ಮಾತುಗಳಲ್ಲಿ ವ್ಯಕ್ತಪಡಿಸಬೇಕಾಗಿ ವಿನಂತಿ. ಈ ವೇದಿಕೆಯ ಆಸನದಲ್ಲಿ ಆಸೀನರಾದಂಥ ನನ್ನ ಪ್ರೀತಿಯ ಎಲ್ಲ ನಮ್ಮ ಮಿತ್ರರಿಗೂ ಹಾಗೂ ವೇದಿಕೆ ಮುಂದೆ ಇರುವಂಥ ನನ್ನ ಎಲ್ಲ ಸಜ್ಜನ ಬಂಧುಗಳಿಗೆ ನಾನು ಪ್ರೀತಿಪೂರ್ವಕ ನಮಸ್ಕಾರ ಮಾಡ್ತಾ ಇದ್ದೇನೆ. ಇಂದು ಸನ್ಮಾನಿಸಿದಂಥ ಎಲ್ಲರಿಗೂ ಕೂಡ ನಾನು ನಮಸ್ಕರಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ಕೂಡ ಮಗದೊಮ್ಮೆ ನಾನು ನಮಸ್ಕರಿಸ್ತಾ ಇದ್ದೇನೆ. V4 ನನಗೆ ಈಗ ಹೊಸತೇನಲ್ಲ, ಈಗ 15 ವರ್ಷ ಸಂದಿದೆ. ಆದರೆ 1-2 ವರ್ಷ ಆಗುವಲ್ಲೇ ನನ್ನನ್ನು ಕರೆದು ನನ್ನ ಆರ್ಟಿಕಲ್ ಮಾಡಿದ್ದಾರೆ. ಹಾಗೆ ಅವರು ನನಗೊಂದು ಸನ್ಮಾನ ಕೂಡ ಮಾಡಿದ್ದಾರೆ. ಈಗ ನಾನು 2ನೇ ಬಾರಿಗೆ ಇಲ್ಲಿ ನಾನು ಸನ್ಮಾನ ಮಾಡ್ತಾ ಇದ್ದೇನೆ. ಇವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. TV ಹಾಗೂ ಮಾಧ್ಯಮ ನನ್ನ ಬಗ್ಗೆ ಕಳೆದ 25 ವರ್ಷದಿಂದ ಚಿತ್ರವಾಗಿ ಬಿಂಬಿಸ್ತಾ ಇದೆ. ಹಾಗೆ ಎಲ್ಲ ಪುಸ್ತಕಗಳಲ್ಲಿ ಕೂಡ ನನ್ನನ್ನು ಎಲ್ಲರೂ ಕೂಡ ಗುರುತಿಸಿ ನನ್ನ ಬಗ್ಗೆ ಆರ್ಟಿಕಲನ್ನು ಮಾಡಿದ್ದಾರೆ. ನನಗೆ TV ಹಾಗೂ ಮಾಧ್ಯಮದವರು ತುಂಬ ಹತ್ತಿರ. ಇವರೆಲ್ಲರಿಗೂ ಕೂಡ ಅಂದರೆ ಇಲ್ಲಿ ಮಂಗಳೂರು ಮಾತ್ರ ಅಲ್ಲ, ಬ್ಯಾಂಗ್ಳೂರು ಹೊರಗಡೆ ಎಲ್ಲ ಕರ್ನಾಟಕದಲ್ಲಿ ಎಲ್ಲಿ TV ಅವರಿದ್ದಾರೆ ಅವರು ನನ್ನ ಆರ್ಟಿಕಲ್ ಮಾಡ್ತಾ ಇದ್ದೇನೆ. ಆದುದರಿಂದ ನಿಮ್ಮೆಲ್ಲರಿಗೂ ಸಹ ನನ್ನ ಒಂದು ಸ್ವಲ್ಪ ಸೆಲೆಕ್ಟ್ ಮಾಡಿಸ್ತಾ ಇದ್ದೇನೆ. ನಿಮ್ಮಿಂದಾಗಿ ನಾನು ಇವತ್ತಿದ್ದೇನಂತ, ನಾನು ಜೀವಂತವಾಗಿದ್ದೇನಂತ ಹೇಳಲಿಕ್ಕೆ ನಾನು ಆಸೆ ಪಡ್ತಾ ಇದ್ದೇನೆ. ಈ ಶುಭ ಸಂದರ್ಭದಲ್ಲಿ ನಿಮ್ಮ V4 TV ಇನ್ನೂ ಕೂಡ ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ನಾನು ನನ್ನ ಮಾತನ್ನು ವಿರಾಮ ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಂತಹ ಎಲ್ಲ ಸಾಧಕರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ನೀಡುತ್ತಾ ಅವರನ್ನ ಗೌರವಿಸಿದ ಎಲ್ಲ ಅತಿಥಿ ಅಭ್ಯಾಗತರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, vote of thanks. I don't want to take most of your time.
I wish all the people who are on the stage, all the people who have been honored today, all the operators, all the broadcasters, and each and every one who is present here and not present here also, thank you very much for all the success and support from your side, and I request that let it remain as it is. Let us do things better day by day. சூரியனும் சந்திரனும் ஒன்னாகவனே காலம் காத்து வச்ச ரட்சகனே சிம்ஹாரகனே கண்ணனை வந்தவனே பயமே மறைப்போ நீ அண்ணன் வந்தால் தும்பிட்டு நில்லை இருட்டில் சிட்டி வாழும் ராஜாவுக்கு எல்லாரும் சொல்ல இவனை தொழுவான எம்மும் ஜனத்திரக்க காலம் நடந்து வச்சால் சொர்க்கம் போலும் இறங்கி வந்தாச்சு கடலை கொந்தளிக்கும் சுனாமியே உண்டாச்சு மணிக்கா வெளுச்சி எதுக்கா எனர்ஜி தலைய சுத்த வைக்கும் சுறாவளி பொண்ணாச்சு பட்டன்னு பார்த்தாலே பல்ஸ் பாடி கொட்டுவா மீனெல்லாம் கூத்தாடுங்க இரவ கலராக்கும் ஜல்லேபி லேடி சால்ட்டும் நான் தொட்டா ஸ்வீட் ஆகுங்க Thank you.
ईश्वरने शंकरने यावूं जगते कातरुळ्बवने कैलासेश्वरने 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 शंकरने अहं कोंड गंगैगे निंतिरु जडै वैतु गंगाधरन एनक्कु पेयर कोंडाय नी अहं कोंड गंगैगे निंतिरु जडै वैतु गंगाधरन एनवे पेयर कोंडाय नी अहं कोंड गंगैगे निंतिरु जडै वैतु गंगाधरन एनवे पेयर कोंडाय अहं कोंड गंगैगे निंतिरु जडै वैतु गंगाधरन एनवे पेयर कोंडाय अहं कोंड गंगैगे निंतिरु जडै वैतु गंगाधरन एनवे पेयर कोंडाय अहं कोंड गंगैगे निंतिरु जडै वैतु गंगाधरन एनवे पेयर कोंडाय अहं कोंड गंगैगे निंतिरु जडै वैतु गंगाधरन एनवे पेयर कोंडाय अहं कोंड गंगैगे अहं कोंड गंगैगे अहं कोंड शंकरा साम्ब सदाशिवा उडिगंबि कोडि बंदे शंकरा अहं कोंड गंगैगे निंतिरु जडै वैतु गंगाधरन एनवे पेयर कोंडाय अहं कोंड गंगैगे निंतिरु जडै वैतु गंगाधरन एनवे पेयर कोंडाय अहं कोंड गंगैगे निंतिरु जडै वैतु गंगाधरन एनवे पेयर कोंडाय अहं कोंड गंगैगे निंतिरु जडै वैतु गंगाधरन
சொல்லால் புகழால் தமிழால் பாடி பாண்டிய ராஜ்யம் காத்தவனே சொல்லால் புகழால் தமிழால் பாடி பாண்டிய ராஜ்யம் காத்தவனே சொல்லால் புகழால் தமிழால் பாடி பாண்டிய ராஜ்யம் காத்தவனே நித நிச நித மத நித மக கமத நிச கதி சாதி நிச நிச த கமத மத சா சா நிச சரி க க க ரி க ம ம ம க க மத த சா சா நிச சரி நிச த ನಿ ಮದ ಗಮ ಗಮದ ಗಮದ ನಿಸ ನಿಸ ಯಾವೂ ಜಗತ್ತಿ ಕಾತರುಬವನೇ பரமேஸ்வரே துணை நீ என தினம் தோறுமே அருள் பாடினே கவிக்காய் கொண்டு விதிக்காய் மாற்றி பாலனை காத்த காதாந்தகரே கனக சபேஷனை கணிமணம் கொண்டவன் கருணீல விஷமும் கண்டம் வைத்தவன் துதிக்கிறேன் பஜிக்கிறேன் உதிக்கும் அருணாச்சலேஸ்வரா ஈஸ்வரா ತುಂಗ ಜಟಾಧರ ಶಂಕರ ಅದಿದಿಗಂಬರ ಜನಮುನಿ ಗಣ ಸೇವಿತ 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 ಗ ಸರಿ ಸರಿ ಗ ಗ ಗ ಮ ಗ ಮ ಗ ಗ ಮ ಗ ಮ ಗ ರಿ ಸರಿ ನಿ ಸ ಸರಿ ಗ ಗ ಗ ರಿ ಮ ಗ ರಿ ಸ ಸರಿ ನಿ ಸ ಗ ರಿ ಗ ಮ ಗ ರಿ ಸ சூலம் தலை புருகரம் தாங்கிட டமருகம் டக டக ஒலி முழங்கிட ஜடையாட திருமதியாட எட்டு திசையாட ஆடவாஜமுட துங்க ஜடாதர ಶಂಕರ ಅದಿದಿಗಂಬರ ಜನಮುನಿ ಕಣ ಸೇವಿತ ತುಂಗ ಜಟಾಧರ ಶಂಕರ ಶಂಕರ ಚಾನಲ್ ಶ್ರೀ ಶಶಿಧರ್ ಪೋಯತ್ ಬೈ ಆಸರೆ ಅಂಡ್ ಡಿವೈನ್ ವರ್ಲ್ಡ್ ನ ಜಸ್ವಿನ್ ಮಸ್ಕರುಯಿನಸ್ ಬಿಗ್ ಜೆ ಚಾನಲ್ ನ ಪ್ರಶಾಂತ್. We have a lot of supporters for this event to get success. So we have a supporting team that is Z Entertainment Enterprises and Guarantee TV, as well as Shashikal Kotiyan and Namma Kudla. ಎಸ್, ಪ್ರೇಕ್ಷಕರನ್ನ ಮನರಂಜನೆ ಮಾಡುವುದು ಯಾವುದೇ ಕಾರಣಕ್ಕೂ ಸುಲಭದ ಕೆಲಸ ಅಲ್ಲ. ಅದನ್ನ ಮಾಡಿ ತೋರಿಸಿದ್ದಾರೆ ವೇದಿಕೆಯಲ್ಲಿರುವಂತಹ ಪ್ರತಿಭಾನ್ವಿತರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅನೇಕ ಲೋಕಲ್ ಚಾನೆಲ್ಗಳು ತಮ್ಮದೇ ವಿಭಿನ್ನ ಶೈಲಿಯಲ್ಲಿ ಮಂಗಳೂರಿಗರನ್ನ ವಿಭಿನ್ನ ರೀತಿಯಲ್ಲಿ ಪ್ರದರ್ಶನವನ್ನ ನೀಡಿ ಎಲ್ರಿಗೂ ಒಂದು ಆಕರ್ಷಣೆಯನ್ನ ನೀಡ್ತಾ ಇರುವಂತಹ ಚಾನೆಲ್ಗಳು. ತಮಗೆ V4 ಡಿಜಿಟಲ್ ಇನ್ಫೋಟೆಕ್ ವತಿಯಿಂದ ಪ್ರೀತಿಯ ಸ್ವಾಗತ ಹಾಗೂ ಧನ್ಯವಾದಗಳು. ಇವರಿಗೆ ಶ್ರೀಯುತ ಡಾಕ್ಟರ್ ಶಿವಶರಣ್ ಶೆಟ್ಟಿ ಇವರಿಗೆ ಗೋಪಾಲ್ ಕುತ್ತಾರ್ ಇವರು ಸ್ಮರಣಿಕೆಯನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಕುಡ್ಲಾ ಚಾನೆಲ್ನ ಲೀಲಾಕ್ಷ ಕರ್ಕೇರ ಇವರಿಗೆ ಶ್ರೀಯುತ ಜಿತೇಂದ್ರ ರಾವ್ ಇವರು ಸ್ಮರಣಿಕೆಯನ್ನ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಚಾನೆಲ್ನ ವಾಲ್ಟರ್ ನಂದಳಿಕೆ, ಅಲೆಕ್ಸ್ ಹಾಗೂ ಮೆಲ್ವಿನ್ ರಾಡ್ರಿಗಸ್
ಸರ್, ಇವರಿಗೆ ರಂದೀಪ್ ಕಾಂಚನ್ ಇವರು ಹೂ ಹಾಗೂ ಸ್ಮರಣಿಕೆಯನ್ನ ನೀಡಿ ಸ್ವಾಗತಿಸಬೇಕು ಹಾಗೂ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಭಿಮತ ಚಾನೆಲ್ನ ಡಾಕ್ಟರ್ ಮಮತಾ ಪಿ ಶೆಟ್ಟಿ ಇವರಿಗೆ ಶ್ರೀಯುತ ಗೌರೀಶ್ ರೈ ಇವರು ಹೂ ಹಾಗೂ ಇವರಿಗೆ ಗೌರೀಶ್ ರೈ ಇವರು ಹೂ. ಮುಂದಕ್ಕೆ ಆಸರೆ ಹಾಗೂ ಡಿವೈನ್ ವರ್ಲ್ಡ್ ಇಲ್ಲಿನ ಜಸ್ವಿನ್ ಮಸ್ಕರೇನಸ್. ಅಬ್ಬಕ್ಕ ಚಾಲನ ಶಶಿಧರ್ ಪೊಯ್ಯತ್ತಬೈಲ್ ಸರ್, ಇವರಿಗೆ ಶ್ರೀಯುತ ಗೌರೀಶ್ ರೈ ಇವರು ಹೂ ಹಾಗೂ ಸ್ಮರಣಿಕೆಯನ್ನ ನೀಡಿ ಸ್ವಾಗತಿಸಬೇಕು ಹಾಗೂ ಗೌರವಿಸಬೇಕು. ಹೊಸಕುರಲ್ ಚಾನೆಲ್ನ ವಿದ್ಯಾಧರ್ ಶೆಟ್ಟಿ ಇವರಿಗೆ ರಾಜೇಶ್ ಬಂಗೇರ ಇವರು ಹೂವನ್ನು ಹಾಗೂ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. KS Kavana Prabhu, please. Yes, daughter of Mr. KG Subramanya and Ms. Nayana Prabhu. ಧನ್ಯವಾದಗಳನ್ನ ಹೇಳುತ್ತಾ ವೇದಿಕೆಯಲ್ಲಿರುವಂತಹ ಅತಿಥಿ ಅಭ್ಯಾಗತರು. Nautical Science. She completed in BSc in Nautical Science and second made competency examination. She has sailed nearly 25 countries across the world. A hearty congratulations to Ms. Taffy D'Souza. Now I request all the dignitaries kindly honor This is an honoring ceremony from the team of V4. I would like to call Shashikala Kotian also join the honors with the esteemed guests.